ನಾವು ನೋಡುವಾಗ 8 ಗಂಟೆ 10 ನಿಮಿಷ ಆಗಿತ್ತು ಬೆಳಿಗ್ಗೆ. ಒಟ್ಟಿಗೆ 5 ಕಾಣಿಕೆಯುಂಡೆ ಇಲ್ಲಿ ನಮಗೆ ಮಿಸ್ ಆಗಿದೆ. ಸಿಸಿ ಕ್ಯಾಮೆರಾ ಫುಟೇಜ್ ಚೆಕ್ ಮಾಡುವಾಗ ಅದರಲ್ಲಿ ಇಬ್ಬರು ದೇವಸ್ಥಾನದ ಒಳಗೆ ಬರುವಂಥ ಒಂದು ದೃಶ್ಯ ನಮಗೆ ಕಾಣ್ತದೆ. ಕಾಣಿಕೆಯುಂಡೆಗೆ ಬರುವಾಗ ಒಬ್ಬನದ್ದು ಆ ವೈರಸ್ ಕಳಚಿ ಅದು ಸಂಪೂರ್ಣವಾಗಿ ಒಂದು ಮುಖ ಸಿಸಿ ಕ್ಯಾಮೆರಾದಲ್ಲಿ ಕಾಣ್ತದೆ. ಆ ಕಳ್ಳ ಬಂದ ಸಂದರ್ಭದಲ್ಲಿ ಇಲ್ಲಿ ಬಂದು ಆ ಕಾಣಿಕೆ ಡಬ್ಬಿಯನ್ನ ದೋಚುವ ಸಂದರ್ಭದಲ್ಲಿ ಅವನ ಮುಖಕ್ಕೆ ಒಂದು ಟವೆಲ್ ಅನ್ನ ಸುಕೊಂಡಿದ್ದ. ಆದರೆ ಎಕ್ಸಾಕ್ಟ್ ಆಗಿ ಇಲ್ಲಿ ಬಂದ ಸಂದರ್ಭದಲ್ಲಿ ಆ ಟವೆಲ್ ಮುಖದ ಜಾರಿ ಬಿದ್ದ ಸಂದರ್ಭದಲ್ಲಿ ನೇರವಾಗಿ ಸಿಸಿ ಕ್ಯಾಮೆರಾಕ್ಕೆ ಅದು ರೆಕಾರ್ಡ್ ಆಗಿರುವಂಥದ್ದು. ಇದು ಒಂದು ರೀತಿಯಲ್ಲಿ ಆ ದೇವರ ಶಕ್ತಿ ಅನ್ನೋದಕ್ಕೆ ಇದೊಂದು ಸಾಕ್ಷಾತ್ ಹೇಳ್ಬೋದು. ಸಿರಿ ಜಾತ್ರೆಗೆ ಹೆಸರು ಪಡೆದಿರುವಂತಹ ನಡ್ವಲ್ ಲೋಕನಾಥೇಶ್ವರ ದೇವಸ್ಥಾನದಲ್ಲಿ ಕಳ್ಳತನ ಆಗಿದ್ಯಾ? ಹೌದು, ಇವತ್ತು ನಾವಿಲ್ಲಿ ಬಂದಿದ್ದೀವಿ. ಏಪ್ರಿಲ್ 22ಕ್ಕೆ ಬೆಳಕಿಗೆ ಬಂದಿರುವಂಥದ್ದು. ಎಕ್ಸಾಕ್ಟ್ ಆಗಿ ಏನಾಗಿದೆ ಬನ್ನಿ ತೋರಿಸ್ತೀವಿ. ಇದು ಮುಖ್ಯ ದ್ವಾರ, ದೇವಸ್ಥಾನಕ್ಕೆ ಹೋಗುವಂತಹ ಮುಖ್ಯ ದ್ವಾರ. ಮೊನ್ನೆಯಷ್ಟೇನೆ ಜಾತ್ರೆ ಆಯಿತು, ವಿಜೃಂಭಣೆ ಜಾತ್ರೆ ಆಯಿತು, ಅನಂತರಾಗಿ ಸಂಕ್ರಾಂತಿ ಆಯಿತು. ಇಲ್ಲಿ ಬಂದಿರುವಂತಹ ಕಳ್ಳರು ನೇರವಾಗಿ ಈ ಬಾಗಿಲಿನ ಚಿಲ್ಕವನ್ನು ಹೊಡೆದಿದ್ದಾರೆ. ಅಲ್ಲಿ ಬೀಗ ಹಾಕಲಾಗಿತ್ತು, ಈ ಬೀಗ ಹಾಗೇ ಇದೆ. ಆದರೆ ಆ ಕಳ್ಳರು ಅಲ್ಲಿರುವಂತಹ ಚಿಲಕವನ್ನ ಒಡೆದು ನೇರವಾಗಿ ಒಳಗೆ ಬಂದಿರುವಂಥದ್ದು. ಇನ್ನು ಆ ಕಾಣಿಕೆ ಡಬ್ಬಿ ಎಲ್ಲಿತ್ತು ನೋಡ್ಬೋದು. ದೇವರ ಗರ್ಭಗುಡಿ ಕೂಡ ಕಾಣಿಸ್ತಾ ಇದೆ. ಈ ದೇವಸ್ಥಾನದೊಳಗಿರುವಂಥ ಒಟ್ಟು 5 ಕಾಣಿಕೆ ಡಬ್ಬಿಯನ್ನ ಕಳ್ಳರು ದೋಚ್ಕೊಂಡು ಕೇವಲ ಇಲ್ಲಿ ಬಂದು ಒಳಗಡೆ ಬಂದು ಹಣವನ್ನು ದೋಚಿರೋದಲ್ಲ, ಕಾಣಿಕೆ ಡಬ್ಬಿಯನ್ನೇ ಎತ್ಕೊಂಡು ಹೋಗಿ ನಾವಾಗ ತೋರಿಸಿದ್ವಿ ದೃಶ್ಯದಲ್ಲಿ, ತೋರಿಸ್ತೀವಿ ಅದು ಎಲ್ಲಿ ಅಂತ. ಆ ಒಂದು ಗುಡ್ಡ ಪ್ರದೇಶದಲ್ಲಿ ಆ ಕಾಣಿಕೆ ಡಬ್ಬಿಯನ್ನ ಇಟ್ಟು ಹೋಗಿರುವಂಥದ್ದು. ಇದೀಗ ಈ ಜಾತ್ರಾ ಸಮಿತಿಯ ಕಾರ್ಯದರ್ಶಿ ಆಗಿದ್ದಂತಹ ಗುರುರಾಜ್ ಸರ್ ಇದ್ದಾರೆ. ಸರ್ ನಮಸ್ತೆ. ಸೊ ಆಕ್ಚುಲ್ ಆಗಿ ಇಲ್ಲಿ ಬಂದಂತ ಸಂದರ್ಭ ನೋಡಿದಾಗ ಹೇಗಿತ್ತು ಪರಿಸ್ಥಿತಿ? ನಿಮ್ಗೆ ಯಾವಾಗ ಈ ಗಮನಕ್ಕೆ ಬಂತು? ಇದು ಯಾವಾಗ ಆಗಿರ್ಬೋದಂತ, ಜೊತೆಗೆ ಇಲ್ಲಿ ಡಬ್ಬಿ ಎಲ್ಲ ಎಲ್ಲಿತ್ತು ಅದನ್ನ ಸ್ವಲ್ಪ ಹೇಳ್ಬೋದಾ ಅಂತ? ನಾನು ನಾವು ಬೆಳಗಿನ ಜಾವ ಸುಮಾರು 8 ಗಂಟೆಗೆ ನಮ್ಮ ಇಲ್ಲಿ ದೇವಸ್ಥಾನದ ಸಿಬ್ಬಂದಿ ಬಾಗಿಲು ತೆಗಿತಾಳೆ ಪ್ರತಿ ದಿವಸ ಕೂಡ. ಅದೇ ರೀತಿ ಇವತ್ತು ಕೂಡ ಇಲ್ಲಿಗೆ ಬರುವಾಗ ಬಂದು ನೋಡುವಾಗ ಇಲ್ಲಿ ಬಾಗಿಲು ನೋಡುವಾಗ ಅಲ್ಲಿ ಚಿಲಕ ಕಟ್ಟಾಗಿತ್ತು. ಕಟ್ಟಾಗುವಾಗ ನನ್ನನ್ನು ಸಂಪರ್ಕ ಮಾಡಿದ್ರು. ನಾನು ತಕ್ಷಣ ಬರ್ತೇನೆ. ತಕ್ಷಣ ಬರುವಾಗ ನೋಡುವಾಗ ಇಲ್ಲಿ ಚಿಲಕ ಕಟ್ಟಾಗಿತ್ತು. ನಾವು ನೋಡುವಾಗ 8 ಗಂಟೆ 10 ನಿಮಿಷ ಆಗಿತ್ತು ಬೆಳಿಗ್ಗೆ. ಆ ಟೈಮಿಗೆ ನಾವು ಇಲ್ಲಿ ಬಂದು ನೋಡುವಾಗ ಹೀಗಾಗಿತ್ತು. ಮತ್ತೆ ಒಳಗೆ ಬಂದು ನಾವು ಗಾಬರಿಯಿಂದ ಒಳಗೆ ಬಂದ್ವಿ. ಒಳಗೆ ಬರುವಾಗ ಇಲ್ಲಿ ಇದ್ದ ದೊಡ್ಡ ಒಂದು ಕಾಣಿಕೆ ಉಂಡೆ ಇತ್ತು. ಅದು ಕಾಣಸಿಗುವುದಿಲ್ಲ ನಮಗೆ. ಇಲ್ಲಿ ನೋಡುವಾಗ ಎಲ್ಲಿ ಕೂಡ ಇಲ್ಲ. ಮತ್ತೆ ಒಳಗೆ ನಮ್ಮ ಆಫೀಸ್ ನೋಡುವಾಗ ಅಲ್ಲಿ ಗೋಡ್ರೇಜ್ ಓಪನ್ ಆದ ಸ್ಥಿತಿಯಲ್ಲಿ ಇತ್ತು. ಮತ್ತೆ ಪುನಃ ನಾವು ಸರ್ಚ್ ಮಾಡುವಾಗ ನಮಗೊಂದು ಕಾಣಿಕೆ ಉಂಡೆ, ಒಟ್ಟಿಗೆ 5 ಕಾಣಿಕೆ ಉಂಡೆ ಇಲ್ಲಿ ನಮಗೆ ಮಿಸ್ ಆಗಿದೆ. ಅದರಲ್ಲಿ ಒಟ್ಟಿಗೆ ನಾವು ಇಲ್ಲಿ 12 ಕಾಣಿಕೆ ಉಂಡೆ ಉಂಟು ಇಲ್ಲಿ. ಅದರಲ್ಲಿ 5 ಕಾಣಿಕೆ ಉಂಡೆ ಇಲ್ಲಿ ಮಿಸ್ ಆಗಿದೆ. ಮತ್ತೆ ತಕ್ಷಣ ನಾವು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ನಾವು ಸಂಪರ್ಕ ಮಾಡಿದ್ದೇವೆ. ಸಂಪರ್ಕ ಮಾಡಿ ಅಲ್ಲಿ ಪೊಲೀಸ್ ಠಾಣೆಯ ಎಲ್ಲ SI ಮತ್ತೆ ಸಿಬ್ಬಂದಿಗಳು ಎಲ್ಲರೂ ಕೂಡ ಇಲ್ಲಿಗೆ ಬಂದರು. ಬಂದು ಎಲ್ಲ ನೋಡುವಾಗ ಇಲ್ಲಿ ಸ್ಥಳ ಮಹಜರೆಲ್ಲ ಮಾಡುವಾಗ ಮತ್ತೆ ನಮ್ಮ ನೇತ್ರಾವತಿ ನದಿಯ ಆಚೆ ಭಾಗದಲ್ಲಿ ಕೂಡ ಸ್ಥಳೀಯರು ಮತ್ತು ಪೊಲೀಸರು ಇಬ್ಬರು ಕೂಡ ಅಲ್ಲಿ ಹಾಗೆ ನೋಡುವಾಗ ಅಲ್ಲಿ ನಮಗೆ 5 ಕಾಣಿಕೆ ಉಂಡೆ ನಮಗೆ ಸಿಗ್ತದೆ. ಮತ್ತೆ ಇಲ್ಲಿ ಜಾತ್ರೆ ಸಮಯದ ನಂತರ, ಜಾತ್ರೆ ಸಂದರ್ಭದಲ್ಲಿ ನಾವು ಅದನ್ನು ಕಾಣಿಕೆ ಉಂಡೆ ಅಂತ ತೆರೆದಿದ್ವಿ. ಆ ನಂತರ ಸುಮಾರು 20 ದಿವಸದ ಕಾಣಿಕೆ ಉಂಡೆ ಅದರಲ್ಲಿತ್ತು. ಆ ಕಾಣಿಕೆ ಉಂಡೆಯಲ್ಲಿ ಮತ್ತೆ ದೇವರ ಹರಕೆಗೆ ಬಂದಂತಹ ಒಂದು ಚಿನ್ನ, ಬೆಳ್ಳಿ ಎಲ್ಲ ಕೂಡ ಅದೇ ಕಾಣಿಕೆ ಉಂಡೆಯಲ್ಲಿತ್ತು. ಸುಮಾರು 30,000ಕ್ಕಿಂತಲೂ ಮೇಲ್ಪಟ್ಟ ಕಾಣಿಕೆ ನಮಗೆ ಈಗ ನಗದು ಇಲ್ಲಿ ಅಂದಾಜು ನಮಗೆ ಇಲ್ಲಿ ಕಾಣಸಿಗ್ತದೆ ನಮಗೆ ಅಂದಾಜು. ಅದೇ ರೀತಿಯಾಗಿ ಪೊಲೀಸ್ನವರು ಸಿಸಿ ಕ್ಯಾಮೆರಾ ಫುಟೇಜ್ ಅನ್ನು ಕೂಡ ಚೆಕ್ ಮಾಡಿದ್ದಾರೆ. ಈ ಸಿಸಿ ಕ್ಯಾಮೆರಾ ಫುಟೇಜ್ ಚೆಕ್ ಮಾಡುವಾಗ ಅದರಲ್ಲಿ ಇಬ್ಬರು ದೇವಸ್ಥಾನದ ಒಳಗೆ ಬರುವಂಥ ಒಂದು ದೃಶ್ಯ ನಮಗೆ ಕಾಣ್ತದೆ. ಅದರಲ್ಲಿ ಒಬ್ಬನದ್ದು ಇಬ್ಬರು ಕೂಡ ಒಂದು ವೈರಸ್ ಅನ್ನು ಕಟ್ಟಿರ್ತಾರೆ ಮುಖಕ್ಕೆ. ವೈರಸ್ ಕಟ್ಟಿ ಇಲ್ಲಿ ಬರುವಾಗ ದೇವಸ್ಥಾನ ಕಾಣಿಕೆ ಉಂಡಿಗೆ ಬರುವಾಗ ಒಬ್ಬನದ್ದು ಆ ವೈರಸ್ ಕಳಚಿ ಅದು ಸಂಪೂರ್ಣವಾಗಿ ಒಂದು ಮುಖ ಸಿಸಿ ಕ್ಯಾಮೆರಾದಲ್ಲಿ ಕಾಣ್ತದೆ. ಮತ್ತೆ ಪೊಲೀಸ್ ಇಲಾಖೆಯವರು ಕೂಡ ನಮಗೆ ತುಂಬಾ ಅತಿ ಶೀಘ್ರವಾಗಿ ನಮಗೆ ಸ್ಪಂದನೆ ಮಾಡಿದ್ದಾರೆ. ಎಲ್ಲ ರೀತಿಯಲ್ಲಿ ಕೂಡ ಇಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಸ್ಥಳ ಮಹಜರು ಕೂಡ ಆಗಿದೆ. ಈಗ ಶ್ವಾನದಳ ಈಗ ಒಂದು ಕೆಲವು ನಿಮಿಷಗಳಲ್ಲಿ ನಮಗೆ ಇಲ್ಲಿಗೆ ಶ್ವಾನದಳ ಕೂಡ ಬರ್ತದೆ. ಖಂಡಿತವಾಗಿ ಇನ್ನೊಂದು 24 ಗಂಟೆಯ ಒಳಗೆ ಇವತ್ತು ಸಂಜೆ ಒಳಗೆ ನಾವು ಹಿಡಿತೇವೆ ಅಂತ ಹೇಳಿದ್ದಾರೆ. ಅಂತೂ 24 ಗಂಟೆಯ ಒಳಗೆ ಕಳ್ಳರನ್ನು ಹಿಡಿಯುವಂತಹ ವಿಶ್ವಾಸ ನಮಗೆ ಖಂಡಿತವಾಗಿ ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಈಗ ನೀವು ನೋಡಿರ್ತೀರಾ ಆ ದೃಶ್ಯಾವಳಿಯನ್ನ. ನೋಡಿದಾಗ ನಿಮ್ಗೆ ಅದು ಸ್ಥಳೀಯರು ಅನಿಸ್ತಾ ಇದೆಯಾ ಅಥವಾ ಪರ ಊರಿನವರು ಅನಿಸ್ತಾ ಇದೆಯಾ?
ಅದು ನಾವು ಸಿಸಿ ಕ್ಯಾಮೆರಾ ದೃಶ್ಯ ನೋಡುವಾಗ ಅದರಲ್ಲಿ ಅವರು ಚಪ್ಪಲ್ ಹಾಕ್ಕೊಂಡೇ ಬರ್ತಾರೆ ಒಳಗೆ. ಚಪ್ಪಲ್ ಹಾಕ್ಕೊಂಡು ಒಳಗೆ ಬರ್ತಾರೆ. ಮುಖ ನೋಡುವಾಗ ನಮಗೆ ಯಾರಿಗೂ ಕೂಡ ಅವರ ಪರಿಚಯ ಇಲ್ಲ, ಮುಖ ಪರಿಚಯ ಇಲ್ಲ. ಸ್ಥಳೀಯರಂತೂ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಮುಖ ಇದ್ರ ನೋಡುವಾಗ ನಮಗೆ ಹಾಗೆ ಯಾರ್ದು ಕೂಡ ಪರಿಚಯ ಇಲ್ಲ. ಆದ್ರಿಂದಾಗಿ ಕೂಡ ಯಾರಾದ್ರೂ ಇದರ ಬಗ್ಗೆ ಎಲ್ಲಿಯಾದ್ರೂ ಅವ್ರು ಗಮನ ಹರಿಸ್ತಾ ಇರ್ಬೋದು. ಯಾಕಂತ ಹೇಳಿದ್ರೆ ಜಾತ್ರೆ ಆಯ್ತು. ಜಾತ್ರೆ ಆದ ನಂತರ ಇಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ನೋಡ್ಕೊಂಡು ಯಾರಾದ್ರೂ ಮಾಡಿರ್ಬೋದು ಅಂತ ನಮಗೆ ಅನಿಸಿಕೆ. ನಾವು ಸಿಸಿ ಕ್ಯಾಮೆರಾ ದೃಶ್ಯಾವಳಿಯ ಪ್ರಕಾರ 2 ಗಂಟೆಗೆ ಇಲ್ಲಿ ಮಧ್ಯರಾತ್ರಿ 2 ಗಂಟೆಗೆ ಇಲ್ಲಿಗೆ ಕಳ್ಳರು ಬಂದಂತ ಒಂದು ಸಿಸಿ ಕ್ಯಾಮೆರಾದಲ್ಲಿ ನಮಗೆ ರೆಕಾರ್ಡ್ ಆಗಿದೆ. ನಿಮ್ಗೆ ಅಲ್ಲಿ ಕಾಣಿಸಿದ ಬರೀ ಇಬ್ರು ಅಷ್ಟೇನಾ? ಇಬ್ರು ಮಾತ್ರ ಕಾಣಸಿಕ್ಕಿದ್ದು, ಇಬ್ರು ಮಾತ್ರ. ಮತ್ತೆ ಹೊರಗಿದ್ದು ದೃಶ್ಯ ನಾನು ನೋಡ್ಲಿಲ್ಲ. ಅದೀಗ ಪೊಲೀಸ್ನವರು ತನಿಖೆ ಮಾಡ್ತಾ ಇದ್ದಾರೆ. ಹೊರಗಿನ ಸಿಸಿ ಕ್ಯಾಮೆರಾ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಆದ್ರೆ ಇನ್ನೊಂದು ಹೆಚ್ಚಿನ ಅದರಲ್ಲಿ ನಮಗೆ ಮಾಹಿತಿ ಇನ್ನೂ ಕೂಡ ಸಿಗ್ತದೆ. ಸೊ ಇಂತಹ ಇನ್ಸಿಡೆಂಟ್ ಯಾವ್ದು ಫಸ್ಟ್ ಟೈಮ್ ಅದೇ? ನನಗೆ ಗೊತ್ತಿರುವ ಮಟ್ಟಿಗೆ ಇದು ಪ್ರಥಮ. ಆದ್ರೆ ತುಂಬಾ ಒಂದು 25 ವರ್ಷಗಳ ಮುಂಚೆ ಒಂದ್ಸಲ ಆಗಿದೆ ಅಂತ ಹಿರಿಯರು ಹೇಳಿದ್ರು. ನನಗೆ ಅಷ್ಟು ಅದರ ಬಗ್ಗೆ ಮಾಹಿತಿ ಇಲ್ಲ. ಖಂಡಿತವಾಗಿ ಒಂದು 25 ವರ್ಷ ನಂತರ ಈಗ ಇದೇ ನಾವು ನೋಡಿದ ಪ್ರಕಾರ ಇದು ಫಸ್ಟ್ ಟೈಮ್. ಸೊ ದೇವರು ಇಲ್ಲಿ ನೆಲೆ ಆಗಿರುವಂತದ್ದು ನಿಮ್ಗೆ ಅನೇಕ ಕಡೆ ಅನುಭವ ಆಗಿರುವಂತದ್ದು. ಸೊ ಈಗ ನೀವು ದೇವರಲ್ಲಿ ಏನ್ ಕೇಳ್ಕೊಂಡಿದೆ ಇದ್ರ ಬಗ್ಗೆ? ಖಂಡಿತವಾಗಿಯೂ ಇಂತಹ ಅದು ಕೂಡ ನಾವು ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲಿ ಇಂತಹ ಒಂದು ಘಟನೆ ಆಗ್ಬಾರ್ದು. ಎಲ್ರೂ ಕೂಡ ದೇವರನ್ನು ನಂಬುವವರೇ. ಆದ್ರೆ ನಾವು ಒಂದಷ್ಟು ಜನ ಇಲ್ಲಿಗೆ ಬರ್ತಾರೆ. ಭಕ್ತರ ಹರಕೆ ರೂಪದಲ್ಲಿ ಆಗ್ತಾರೆ. ಒಂದು ಪ್ರಾರ್ಥನೆ ಮಾಡ್ತಾರೆ. ಎಲ್ರೂ ಕೂಡ ಮಾಡ್ತಾರೆ ಈ ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲಿ. ಈ ಶ್ರದ್ಧಾ ಕೇಂದ್ರದಲ್ಲಿ ಅವರಿಗೆ ಯಾವುದೇ ಕೂಡ ದೇವರ ಮೇಲೆ ಭಕ್ತಿ ಇಲ್ಲ, ಭಯ ಇಲ್ಲ, ಯಾವುದೂ ಇಲ್ಲದವರು ಕೂಡ ನನ್ನ ಪ್ರಕಾರ ಮನುಷ್ಯತ್ವ ಇಲ್ಲದವರು ಈ ರೀತಿ ಮಾಡ್ತಾರೆ ಅಂತ ಹೇಳುವುದು. ಯಾಕಂದ್ರೆ ಸಾವಿರಾರು ಜನರ ಶ್ರದ್ಧಾ ಕೇಂದ್ರ ಭಾವನೆಗಳ ಮೇಲೆ ಇದು ಧಕ್ಕೆಯಾದಂತಹ ವಿಚಾರ. ಇದು ಕೇವಲ ಒಂದು ಬೇರೆ ವಿಚಾರ ಅಲ್ಲ. ಇದು ನಾವು ಒಂದಷ್ಟು ಜನ ಇಲ್ಲಿಗೆ ಬರ್ತಾರೆ. ಅವರೆಲ್ಲರಿಗೂ ಕೂಡ ಇದು ಘಾಸಿಯಾಗಿದೆ. ಇಂತಹ ಒಂದು ಘಟನೆ ಆಗ್ಬಾರ್ದು. ಖಂಡಿತವಾಗಿಯೂ ಇದರ ಮೇಲೆ ಯಾರಿದ್ದಾರೆ, ಇದು ಯಾರು ಇಲ್ಲಿ ಕಳ್ಳತನ ಮಾಡಿದ್ದಾರೆ ಹಾಗೂ ಇವರ ಹಿಂದೆ ಇರುವಂಥ ಯಾರೇ ಶಕ್ತಿ ಆಗಿರ್ಬೋದು, ಅವರನ್ನು ಖಂಡಿತವಾಗಿಯೂ ಇಲ್ಲಿ ನಾವು ದೇವರು ಖಂಡಿತವಾಗಿಯೂ ಕ್ಷಮಿಸುವುದಿಲ್ಲ. ಖಂಡಿತವಾಗಿಯೂ ಅವರನ್ನು ಅದು ಶೀಘ್ರದಲ್ಲಿ ಅವರು ಬಂಧನ ಆಗ್ತಾರೆ. ಅವರಿಗೆ ಯಾವ ರೀತಿಯಾಗಿ ಶಿಕ್ಷೆ ಆಗಬೇಕು, ಖಂಡಿತವಾಗಿಯೂ ಶಿಕ್ಷೆ ಆಗ್ತದೆ ಅಂತ ಅನ್ನುವಂತಹ ನಂಬಿಕೆ ನನಗೆ ಖಂಡಿತವಾಗಿಯೂ ಇದೆ. ಸರ್ ಒಂದು ನಮ್ಗೆ ಎಕ್ಸ್ಪ್ಲೇನ್ ಮಾಡಿ ಎಲ್ಲೆಲ್ಲಿತ್ತು ಆ ಕಾಣಿಕೆ ಡಬ್ಬಿ ಅಂತ? ಇಲ್ಲಿ ಒಂದು ಕಾಣಿಕೆ ಹುಂಡಿ ಇಲ್ಲಿ ಇತ್ತು. ಮತ್ತೆ ದೊಡ್ಡ ಕಾಣಿಕೆ ಹುಂಡಿ ಇಲ್ಲಿ ಇತ್ತು. ಮತ್ತೆ ಇನ್ನೊಂದು ಒಂದು ಕಾಣಿಕೆ ಡಬ್ಬಿ ಪಿಲಿಚಾಮುಂಡಿಯ ಅಲ್ಲಿ ಗುಡಿಯ ಹತ್ತಿರ ಇಲ್ಲಿ ಒಂದು ಕಾಣಿಕೆ ಹುಂಡಿ ಇಲ್ಲಿ ಇತ್ತು. ಮತ್ತೆ 3 ಕಾಣಿಕೆ ಹುಂಡಿ ನಾವು ಇಲ್ಲೇ ಇಟ್ಟಿದ್ವಿ. ಇಲ್ಲಿಯ ಈ ಭಾಗದಲ್ಲಿ ಇಲ್ಲಿ 3 ಕಾಣಿಕೆ ಹುಂಡಿ ಇತ್ತು. ಅಂದ್ರೆ ನಾವು ಪ್ರತಿ ದಿವಸ ಕೂಡ ನಾಗನಕಟ್ಟೆ ಮತ್ತೆ ಪಂಜುರ್ಲಿ ದೈವದ ಹತ್ರ ನಾವು ಕಾಣಿಕೆ ಹುಂಡಿ ಇಡ್ತೇವೆ. ಅದು ನಾವು ದೇವಸ್ಥಾನ ಕ್ಲೋಸ್ ಮಾಡಿ ಹೋಗುವಾಗ ಅದು 3 ಕಾಣಿಕೆ ಹುಂಡಿಯನ್ನು ಕೂಡ ಇಲ್ಲಿ ಬಂದು ನಾವು ಇಟ್ಟು ನಾವು ಹೋಗುದು. ಅದೇ ರೀತಿಯಾಗಿ ಆ 3 ಕಾಣಿಕೆ ಹುಂಡಿ ಅಲ್ಲಿತ್ತು. ಒಂದು ಅಲ್ಲಿತ್ತು, ಮತ್ತೊಂದು ದೇವಸ್ಥಾನದ ಮುಂಭಾಗ. ಕಬಾಟು ಒಂದು ಓಪನ್ ಆಗಿತ್ತು ಅಂತ ಹೇಳಿದ್ರೆ ಅದೆಲ್ಲಿ ಆಕ್ಚುಲಿ? ಓಕೆ, ಇದು ಕಬಾಟು. ಹೌದು. ಇದ್ರಲ್ಲಿ ನೀವೇನಾದ್ರು ಇಡ್ತೀರಾ ಅಥವಾ ಜಸ್ಟ್ ಫೈಲ್ಸ್ ಅಷ್ಟೇ? ಇಲ್ಲ, ಇದರಲ್ಲಿ ಜಸ್ಟ್ ಫೈಲ್ಸ್ ಮಾತ್ರ ಇಡೋದು. ನಾವು ಬೇರೆ ಯಾವುದು ಇಡುದಿಲ್ಲ. ಆದ್ರೆ ಇದರಲ್ಲಿ ಯಾವುದು ನಾವು ಏನು ಹೋಗ್ಲಿಲ್ಲ, ಮಿಸ್ ಆಗ್ಲಿಲ್ಲ. ಜಸ್ಟ್ ನೋಡಿ ಹೋಗಿದ್ದಾರೆ. ಅದರಲ್ಲಿ ಏನು ಸಿಗ್ಲಿಲ್ಲ, ಮತ್ತೆ ಅವರು ಹಿಂದೆ ಹೋಗಿದ್ದಾರೆ ಅಂತ ಕಾಣ್ಬೇಕು ನಂಗೆ. ಆ ರೀತಿಯಾಗಿ ಕಾಣ್ತದೆ ಮೇಲ್ನೋಟಕ್ಕೆ. ಸೊ ಎಕ್ಸಾಕ್ಟ್ ಆಗಿ ಈಗ ಗುರುರಾಜ್ ಗುರಿಪಾಳ್ ಅವರು ಹೇಳಿದ ಪ್ರಕಾರ ಗರ್ಭಗುಡಿ ಮುಂಭಾಗ ಒಂದು ದೊಡ್ಡ ಕಾಣಿಕೆ ಹುಂಡಿ ಇತ್ತು. ಇದನ್ನು ಕೂಡ ಆ ಕಳ್ಳರು ಬಂದು ದೋಚ್ಕೊಂಡು ಹೋಗಿರುವಂತದ್ದು. ಇಲ್ಲಿ ಇನ್ನೊಂದು ಏನಾಗಿರು ಅಂತ ಹೇಳಿದ್ರೆ ಎಕ್ಸಾಕ್ಟ್ ಆಗಿ ಇದರ ಮುಂಭಾಗನೇ ಸಿಸಿ ಕ್ಯಾಮ್ರಾ ಇದೆ. ನಿಮ್ಗೆ ತೋರಿಸ್ತಾ ಇದೀವಿ ಅಲ್ಲಿ. ಎಕ್ಸಾಕ್ಟ್ ಆಗಿ ಆ ಲೈಟ್ ನ ಪಕ್ಕನೇ ಸಿಸಿ ಕ್ಯಾಮ್ರಾ ಇದೆ. ಆ ಕಳ್ಳ ಬಂದ ಸಂದರ್ಭದಲ್ಲಿ ಇಲ್ಲಿ ಬಂದು ಆ ಕಾಣಿಕೆ ಡಬ್ಬಿಯನ್ನ ದೋಚುವ ಸಂದರ್ಭದಲ್ಲಿ ಅವನ ಮುಖಕ್ಕೆ ಒಂದು ಟವೆಲ್ ಅನ್ನ ಸುತ್ಕೊಂಡಿದ್ದ. ಆದ್ರೆ ಎಕ್ಸಾಕ್ಟ್ ಆಗಿ ಇಲ್ಲಿ ಬಂದ ಸಂದರ್ಭದಲ್ಲಿ ಆ ಟವೆಲ್ ಮುಖದ ಜಾರಿ ಬಿದ್ದ ಸಂದರ್ಭದಲ್ಲಿ ನೇರವಾಗಿ ಸಿಸಿ ಕ್ಯಾಮ್ರಾಕ್ಕೆ ಅದು ರೆಕಾರ್ಡ್ ಆಗಿರುವಂತದ್ದು. ಇದು ಒಂದು ರೀತಿಯಲ್ಲಿ ಆ ದೇವರ ಶಕ್ತಿ ಅನ್ನೋದಕ್ಕೆ ಇದೊಂದು ಸಾಕ್ಷಾತ್ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಎಕ್ಸಾಕ್ಟ್ ಆಗಿ ಗರ್ಭಗುಡಿಯ ಮುಂದೆ ಬಂದು ಆ ಕಳ್ಳ ಬಂದು ಇಲ್ಲಿ ಕಾಣಿಕೆ ಹುಂಡಿಯನ್ನು ದೋಷಬೇಕಾದ್ರೆ ಆ ಸಂದರ್ಭದಲ್ಲಿ ಅವನ ಮುಖದಲ್ಲಿರುವಂತಹ ಕರ್ಚಿಫ್ ಕೆಳಗೆ ಜಾರಿ ಇರುವಂತದ್ದು. ಸೊ ಹಾಗಾಗಿ ಇಲ್ಲಿ ಬಂದಂತ ಕಳ್ಳನನ್ನ ಆ ದೇವರ ಶಕ್ತಿಯೇ ಸಿಸಿ ಕ್ಯಾಮ್ರಾ ಮೂಲಕ ರೆಕಾರ್ಡ್ ಆಗೋ ತರ ಮಾಡಿರುವಂತದ್ದು. ಅದು ಇದಕ್ಕೊಂದು ದೊಡ್ಡ ಸಾಕ್ಷಿ ಅಂತ ಹೇಳ್ಬೋದು. ಹಾಗಾಗಿ ಇವತ್ತಿನ ಒಳಗಡೆ 100% ಆಗಿ ಆ ಸಿಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ಆ ಮುಖ. ಹಾಗಾಗಿ ಪೊಲೀಸ್ ಅಧಿಕಾರಿಗಳು ಕೂಡ ಕ್ಷಿಪ್ರ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಶ್ವಾನದ ದಳ ಕೂಡ ಬರ್ತಾ ಇರುವಂತದ್ದು. ಪ್ರತಿಯೊಂದು ಕಡೆ ಬೆರಳಚ್ಚಾಗಿರ್ಬೋದು ಎಲ್ಲವನ್ನು ಕೂಡ ಅವರು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ನಿಮ್ಗೆ ನಾವು ತೋರಿಸ್ತೀವಿ ಇನ್ನೊಂದು ಭಾಗವನ್ನ. ಆ ಕಾಣಿಕೆ ಹುಂಡಿ ಎಲ್ಲಿ ಬಿದ್ದಿದೆ. ಸೊ ಆಗ್ಲೇ ಹೇಳಿದ್ರು ಒಟ್ಟು 5 ಕಾಣಿಕೆ ಹುಂಡಿ ಇದೆ. ಆ 5 ಕಾಣಿಕೆ ಹುಂಡಿಯನ್ನು ಕೂಡ ಕಳ್ಳರು ಎತ್ಕೊಂಡು ಹೋಗಿದ್ದಾರೆ ಅಂತದ್ದು. ಆ ಕಾಣಿಕೆ ಹುಂಡಿ ಎಲ್ಲಿದೆ ಅದಕ್ಕೆ ತೋರಿಸ್ತೀವಿ ಬನ್ನಿ. ಆ ಕಾಣಿಕೆ ಹುಂಡಿಗಳು ಈಗ ಗುರುರಾಜ್ ಸರ್ ಹೇಳಿದ್ರು, ದೇವಸ್ಥಾನದ ಒಳಗಿರುವಂತ ಒಟ್ಟು 5 ಕಾಣಿಕೆ ಹುಂಡಿ ಕಳವಾಗಿರುವಂತ ಆ 5 ಕಾಣಿಕೆ ಹುಂಡಿ ಕೂಡ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಒಂದು ದೊಡ್ಡ ಕಾಣಿಕೆ ಹುಂಡಿ,
ಇನ್ನು ಉಳಿದಿರುವಂಥದ್ದು 4 ಚಿಕ್ಕ ಚಿಕ್ಕ ಕಾಣಿಕೆ ಹುಂಡಿಗಳು. ಸೊ ಅವ್ರು ಹೇಳೋ ಪ್ರಕಾರ ಇದು ಯಾರು ಸ್ಥಳೀಯರು ಮಾಡಿರುವಂಥದ್ದಲ್ಲ, ಯಾರೋ ಊರ ಹೊರಗಿನವರು ಗೊತ್ತಿಲ್ಲದೆ ಇರುವಂಥವರು ಇಲ್ಲಿ ಬಂದು ಈ ಕಳ್ಳತನ ಮಾಡಿದ್ದಾರೆ ಅಂತ ಹೇಳುವಂತ ಮಾತನ್ನು ಕೂಡ ಗುರುರಾಜ ಹೇಳಿರುವಂಥದ್ದು. ಸದ್ಯಕ್ಕೆ ಸಾಕ್ಷಿಯಾಗಿ ಈ 5 ಕಾಣಿಕೆ ಹುಂಡಿ ಕಾಣಿಸ್ತಾ ಇದೆ. ಜೊತೆಗೆ ನಿನ್ನೆ ರಾತ್ರಿ ಜೋರಾಗಿ ಮಳೆ ಬಂದಿರುವಂಥದ್ದು. ಈ ಕಾಣಿಕೆ ಹುಂಡಿಯ ಒಳಗಡೆ ನೀರು ಕೂಡ ಶೇಖರಣೆ ಆಗಿದೆ. ಹಾಗಾಗಿ ಇಲ್ಲಿ ಬಂದ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಇಲ್ಲಿ ಯಾವುದೇ ಸಾಕ್ಷಿ ಸಿಗೋದು ತುಂಬಾ ಕಷ್ಟ. ಯಾಕಂತ ಹೇಳಿದ್ರೆ ನೀರಲ್ಲಿ ಎಲ್ಲ ಒಂದು ಫಿಂಗರ್ ಪ್ರಿಂಟ್ಸ್ ಹೋಗುವಂತ ಸಂದರ್ಭ ಜಾಸ್ತಿ ಆಗಿದೆ. ಇನ್ನು ಈ ಪ್ರದೇಶ ನೀವು ನೋಡ್ಬೋದು, ಕಂಪ್ಲೀಟ್ ಆಗಿ ಗುಡ್ಡಗಾಡು ಪ್ರದೇಶ. ಆ ನೇತ್ರಾವತಿಯ ನದಿ ಏನಿದೆ ಅದನ್ನು ದಾಟಿ ಇರುವಂತಹ ಜಾಗದಲ್ಲಿ ಆ ಕಾಡು ಏನು ಕಾಣಿಸ್ತಿದೆಯೋ ಆ ಕಾಡಿನ ಭಾಗಕ್ಕೆ ಹೋಗಿ ಆ ಕಳ್ಳರು ಆ ಕಾಣಿಕೆ ಹುಂಡಿಯನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಆ ಹಣವನ್ನ ಕಲೆಕ್ಟ್ ಮಾಡಿ ಅಲ್ಲಿಂದ ಪರಾರಿ ಆಗಿರುವಂಥದ್ದು. ಎಕ್ಸಾಕ್ಟ್ ಆಗಿ ದೇವಸ್ಥಾನದ ಮುಂಭಾಗಿರುವಂತಹ ಆ ಗುಡ್ಡ ಪ್ರದೇಶ. ಒಂದು ನೇತ್ರಾವತಿಯ ನಿಮ್ಗೆ ನದಿ ಕಾಣಿಸ್ತಾ ಇದೆ, ಸದ್ಯಕ್ಕೀಗ ನೀರಿಲ್ಲ. ಸೊ ನೇರವಾಗಿ ಇಲ್ಲಿಂದ ದೇವಸ್ಥಾನದಿಂದ ಆ ಕಾಣಿಕೆ ಹುಂಡಿಯನ್ನ ಎತ್ಕೊಂಡು ಆ ನದಿಯ ಪಕ್ಕ ಇರುವಂತಹ ಗುಡ್ಡ ಪ್ರದೇಶಕ್ಕೆ ಹೋಗಿ 100% ಆಗಿ ಇದು ಇಬ್ಬರಿಂದ ಸಾಧ್ಯವಾಗುವುದಿಲ್ಲ. ಇಲ್ಲಿ ಅಂದಾಜು ಪ್ರಕಾರ ಒಂದು 3-4 ಜನ ಇದ್ದೇ ಇರ್ತಾರೆ. ಯಾಕಂತ ಹೇಳಿದ್ರೆ ಒಂದು ದೊಡ್ಡ ಕಾಣಿಕೆ ಹುಂಡಿದೆ, ಇನ್ನು ಉಳಿದಂತೆ 4 ಚಿಕ್ಕ ಕಾಣಿಕೆ ಹುಂಡಿದೆ. ಸೊ ಒಂದು 5-6 ಕೈಗಳು ಸೇರಿಕೊಂಡು ಮಾಡಿರುವಂತಹ ಘಟನೆ ಇದು. ಸದ್ಯಕ್ಕೆ ಪೊಲೀಸ್ ಅಧಿಕಾರಿಗಳು ಸ್ಥಳದ ಪರಿಶೀಲನೆ ಮಾಡ್ತಾ ಇದ್ದಾರೆ. ಓಕೆ, ಇದು ಆಕ್ಚುಲಿ ಏಪ್ರಿಲ್ 22ಕ್ಕೆ ಈ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಮೊನ್ನೆ ಎಷ್ಟು ಸಂಕ್ರಾಂತಿ ಆಗಿದೆ. ಆ ಸಂಕ್ರಾಂತಿ ಸಂದರ್ಭದಲ್ಲಿ ಜನರು ಕೆಲವೊಂದು ಕಾಣಿಕೆ ಹಾಕಿರ್ತಾರೆ. ಆ ಕಾಣಿಕೆಯನ್ನ ದೋಚ್ಕೊಳ್ಳೋಕೆ ಕಳ್ಳರು ಯಾವ ಕಡೆಯಿಂದ ಬಂದಿರ್ಬೋದು ಅನ್ನೋದಕ್ಕೆ ಒಂದು ಆ ಕಡೆ ನಿಮ್ಗೆ ಸೇತುವೆ ಕಾಣಿಸ್ತಾ ಇದೆ, ಅಲ್ಲಿಯೇ ದೇವರ ಜಳಕ ಕೂಡ ಆಗುವಂಥದ್ದು. ಆ ಸೇತುವೆಯ ಮುಖಾಂತರ ಕೂಡ ಆ ಕಳ್ಳರು ಬಂದಿರ್ಬೋದು. ಇನ್ನೊಂದು ಇದೇ ಈ ಕಡೆ ಎಡಬದಿಗೆ ಅಲ್ಲೂ ಕೂಡ ದಾರಿ ಕಾಣಿಸ್ತಾ ಇದೆ. ಎಕ್ಸಾಕ್ಟ್ ಆಗಿ ದೇವಸ್ಥಾನದ ಮುಂಭಾಗಿರುವಂಥ ದಾರಿ, ಅಲ್ಲಿಂದ ಕೂಡ ಕಳ್ಳರು ಬಂದಿರ್ಬೋದು. ಆದ್ರೆ ಎಲ್ಲೂ ಕೂಡ ನಮ್ಗೆ ಈಗ ಸದ್ಯಕ್ಕೆ ಸಾಕ್ಷಿ ಕಾಣಿಸ್ತಾ ಇಲ್ಲ. ಪೊಲೀಸ್ ಇಲಾಖೆಗೆ ಒಂದು ರೀತಿಯಾಗಿ ಇದೊಂದು ಸ್ವಲ್ಪ ಚಾಲೆಂಜಿಂಗ್ ಆಗಿದೆ. ಯಾಕಂತ ಹೇಳಿದ್ರೆ ಈ ಮಳೆ ಬಂದಿರೋ ಸಂದರ್ಭದಲ್ಲಿ ಈ ಕಡೆ ಅವರ ಕಾಲಿನ ಅಚ್ಚು ಕೂಡ ಸಿಗೋದು ಕಷ್ಟ, ಬೆರಳಚ್ಚು ಸಿಗೋದು ಕೂಡ ಕಷ್ಟ ಹೊರಗಡೆಯಿಂದ. ಇನ್ನು ಒಂದು ವೇಳೆ ದೇವಸ್ಥಾನದ ಒಳಗಡೆ ಎಲ್ಲಾದ್ರೂ ಸಿಕ್ಕಿದ್ರೆ ಸಿಗ್ಬೋದು ಅನ್ನುವಂಥದ್ದು. ಇಲ್ಲಿ ಆಗಿರುವಂತಹ ಕಳ್ಳತನಕ್ಕೆ ಸಾಕ್ಷಿಯಾಗಿ ಒಂದು ಚಿಲಕ ಇದೆ, ಇನ್ನೊಂದು ಕಾಣಿಕೆ ಹುಂಡಿ ಇದೆ, ಇನ್ನೊಂದು CC ಕ್ಯಾಮೆರಾ ಫುಟೇಜ್ ಕೂಡ ಸಿಕ್ಕಿರುವಂಥದ್ದು. ಸದ್ಯಕ್ಕೆ ಈಗ ಪೊಲೀಸ್ ಇಲಾಖೆಯವರು ಕ್ಷಿಪ್ರಗತಿಯ ತನಿಖೆ ಮಾಡ್ತಾ ಇದ್ದಾರೆ. ಮುಂದಿನ ಹಂತ ಏನು, ಸದ್ಯಕ್ಕೆ ನಾವು ಸುದ್ದಿ ನ್ಯೂಸ್ ನೋಡ್ತಾ ಇರಿ. ಇದ್ರಲ್ಲಿ ಪ್ರತಿಯೊಂದು ತನಿಖೆಯ ಹಂತ ಕೂಡ ಪ್ರಸಾರ ಮಾಡ್ತೀವಿ. ನಿಶಾಂತ್ ಜೊತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ನಡ್ವಲ್.